ಫಾರೆಸ್ಟ್ ಕೇಕ್ ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ವಿಪ್ಪಿಂಗ್ ಕ್ರೀಮ್ 1.5 ಕಪ್ಪು, ಮೈದಾ 1 ಕಪ್ಪು, ಕೊಕ್ಕೋ ಪೌಡರ್ 6 ದೊಡ್ಡ ಚಮಚ, ಬೇಕಿಂಗ್ ಸೋಡಾ ಅರ್ಧ ಚಿಕ್ಕ ಚಮಚ, ಬೇಕಿಂಗ್ ಪೌಡರ್ ಅರ್ಧ ಚಿಕ್ಕ ಚಮಚ, ಸಕ್ಕರೆ ಅರ್ಧ ಕಪ್ಪು, ಉಪ್ಪು ಅರ್ಧ ಚಿಕ್ಕ ಚಮಚ, 1 ಮೊಟ್ಟೆ, ವೆನಿಲಾ ಎಸೆನ್ಸ್ ಅರ್ಧ ಚಿಕ್ಕ ಚಮಚ, ಕಾಫಿ ಪೌಡರ್ ಅರ್ಧ ಚಿಕ್ಕ ಚಮಚ, ಹಾಲು ಅರ್ಧ ಕಪ್ಪು, ಬಿಸಿ ನೀರು ಅರ್ಧ ಕಪ್ಪು, ಅರ್ಧ ಕಪ್ಪು ಎಣ್ಣೆ, ಡಾರ್ಕ್ ಚಾಕ್ಲೇಟ್, ಚೆರಿ. ಈಗ ಒಂದು ಕುಕ್ಕರಿಗೆ ಉಪ್ಪು ಹಾಕಿ ಅದನ್ನು ಬಿಸಿಯಾಗಲು ಇಡೋಣ. ಕುಕ್ಕರ್ ಗ್ಯಾಸ್ಕೆಟ್ ಮತ್ತು ವಿಜಿಲ್ ಅನ್ನು ತೆಗೆಯಬೇಕು. ಕೇಕ್ ಮೌಲ್ಡಿಗೆ ಗ್ರೀಸ್ ಮಾಡಿ ಅದಕ್ಕೆ ಬಟರ್ ಪೇಪರ್ ಅನ್ನು ಹಾಕೋಣ. ಬಿಸಿ ನೀರಿಗೆ ಕಾಫಿ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ಮೈದಾ, ಕೋಕೋ ಪೌಡರ್, ಉಪ್ಪು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಇಷ್ಟನ್ನು ಜರಡಿ ಹಿಡಿಯಬೇಕು. ಈಗ ಅದಕ್ಕೆ ಸಕ್ಕರೆ, ವೆನಿಲಾ ಎಸೆನ್ಸ್, ಮೊಟ್ಟೆ, ಹಾಲು, ಎಣ್ಣೆ, ಕಾಫಿ ಪುಡಿ, ಕಲಸಿಟ್ಟ ನೀರನ್ನು ಹಾಕೋಣ. ಈಗ ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಉಳಿದ ಕಾಫಿ ಪುಡಿ, ಕಲಸಿಟ್ಟ ನೀರನ್ನು ಹಾಕ್ತಾ ಇದ್ದೇನೆ. ಈಗ ಬೀಟ್ ಮಾಡಿ ಆಗಿದೆ. ಇಷ್ಟು ಬಂದರೆ ಸಾಕು. ಈಗ ಗ್ರೀಸ್ ಮಾಡಿದ ಕೇಕ್ ಮೌಲ್ಡಿಗೆ ಬ್ಯಾಟರ್ ಅನ್ನು ಹಾಕೋಣ. ಬ್ಯಾಟರ್ ಅನ್ನು ಕೇಕ್ ಮೌಲ್ಡಿಗೆ ಹಾಕಿ ಅದನ್ನು ಟ್ಯಾಪ್ ಮಾಡಬೇಕು. ಕೇಕ್ ಬ್ಯಾಟರ್ ಅನ್ನು ಈಗ ಕುಕ್ಕರಿನಲ್ಲಿ ಇಡೋಣ. ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿರಬೇಕು. ಈಗ ಕುಕ್ಕರ್ ಲಿಡ್ ಮುಚ್ಚಿ ಬೇಯಲು ಬಿಡೋಣ. 5 ನಿಮಿಷ ಮೀಡಿಯಂ ಫ್ಲೇಮ್, 30 ರಿಂದ 35 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಈಗ ವಿಪ್ಪಿಂಗ್ ಕ್ರೀಮನ್ನು ರೆಡಿ ಮಾಡೋಣ. ಅದಕ್ಕೆ ಕೋಲ್ಡ್ ನೀರು ಹಾಕ್ತಾ ಇದ್ದೇನೆ. ನೀರು ಒಮ್ಮೆಲೆ ಹಾಕುವುದು ಬೇಡ, ನೋಡಿ ಹಾಕಿದರೆ ಆಯಿತು. 3 ರಿಂದ 4 ನಿಮಿಷ ಫಾಸ್ಟ್ ಆಗಿ ಬೀಟ್ ಮಾಡಬೇಕು. ಈಗ ಕ್ರೀಮ್ ರೆಡಿ ಆಗಿದೆ. ಇದನ್ನು 1/4 ಗಂಟೆ ಫ್ರಿಜ್ಜಿನಲ್ಲಿ ಸೆಟ್ ಆಗಲಿಡೋಣ.
ಈಗ ಕೇಕ್ ಬೆಂದಿದೆ ಎಂದು ಚೆಕ್ ಮಾಡೋಣ. ಇಲ್ಲಿ ಟೂತ್ ಪಿಕ್ ಅನ್ನು ಹಾಕ್ತಾ ಇದ್ದೇನೆ. ಟೂತ್ ಪಿಕ್ ಅನ್ನು ಹಾಕಿ ಅದನ್ನು ಕೈಯಿಂದ ಒರೆಸಿ ನೋಡಬೇಕು. ಈಗ ಕೇಕ್ ಬೆಂದಿದೆ. ಕೇಕ್ ತಣ್ಣಗಾದ ನಂತರ ಅದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಈಗ ಅದರ ಬಟರ್ ಪೇಪರ್ ಅನ್ನು ತೆಗೆಯೋಣ. ಈಗ ಅದನ್ನು ಒಂದೇ ಶೇಪಿನಲ್ಲಿ ಕಟ್ ಮಾಡೋಣ. ಈಗ ಕೇಕ್ ಕಟ್ ಮಾಡಿ ಆಗಿದೆ. ಈಗ ಒಂದು ಕೇಕ್ ಬೋರ್ಡಿಗೆ ಸ್ವಲ್ಪ ಕ್ರೀಮನ್ನು ಹಾಕೋಣ. ಅದಕ್ಕೆ ಕೇಕಿನ ಮೇಲ್ಭಾಗವನ್ನು ಇಡೋಣ. ಈಗ ಅದಕ್ಕೆ ಶುಗರ್ ಸಿರಪ್ ಅನ್ನು ಹಾಕ್ತಾ ಇದ್ದೇನೆ. ಶುಗರ್ ಸಿರಪ್ ಅನ್ನು ಹಾಕಿದ ನಂತರ ಅದಕ್ಕೆ ಕ್ರೀಮ್ ಅನ್ನು ಹಾಕೋಣ. ಕ್ರೀಮ್ ಹಾಕಿ ಆಗಿದೆ. ಈಗ ಕೇಕಿನ ಇನ್ನೊಂದು ಭಾಗವನ್ನು ಇಡೋಣ. ಅದಕ್ಕೆ ಶುಗರ್ ಸಿರಪ್ ಅನ್ನು ಹಾಕೋಣ. ಈಗ ಕ್ರೀಮ್ ಅನ್ನು ಹಾಕ್ತಾ ಇದ್ದೇನೆ.
ಒಂದು ಬ್ಯಾಗಿಗೆ ಕ್ರೀಮನ್ನು ಹಾಕಿ ಅದರಿಂದ ಡಿಸೈನ್ ಅನ್ನು ಮಾಡೋಣ. ಕಟ್ ಮಾಡಿದ ಚಾಕ್ಲೇಟ್ ಪೀಸನ್ನು ಹಾಕ್ತಾ ಇದ್ದೇನೆ. ಈಗ ಚೆರಿ ಹಾಕ್ತಾ ಇದ್ದೇನೆ. ಈಗ ಅದರ ಸೈಡಿಗೆ ಚಾಕ್ಲೇಟ್ ಪೀಸನ್ನು ಹಾಕ್ತಾ ಇದ್ದೇನೆ. ಈಗ ಅದರ ಸೈಡಿಗೆ ಡಿಸೈನ್ ಅನ್ನು ಮಾಡ್ತಾ ಇದ್ದೇನೆ. ಈಗ ಇದನ್ನು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಸೆಟ್ ಆಗಲು ಬಿಡೋಣ. ಫಾರೆಸ್ಟ್ ಕೇಕ್ ತಿನ್ನಲು ರೆಡಿಯಾಗಿದೆ. ಹೇಗುಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.